ಮೂಡಬಿದ್ರೆ ತಾಲೂಕಿನ ತೆಂಕಮಿಜಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೋಡಾರಿನಲ್ಲಿರುವ ಮಿಜಾರ್ ಕೆಪಿಎಸ್ ಶಾಲಾ ಆವರಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಪ್ರಾಥಮಿಕ ಶಾಲೆಯ ಕೊಠಡಿಗಳಿಗೆ ಸ್ಥಳೀಯರು ಶನಿವಾರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಿಜಾರ್ ಶಾಲೆಯ ಹೆಸರಿನಲ್ಲಿ 2.95 ಎಕರೆ ಜಾಗವಿದ್ದು, ಅದರಲ್ಲಿ 95 ಸೆನ್ಸ್ ಜಾಗವನ್ನು ಮಿಜಾರಿನ ಸರ್ಕಾರಿ ಹೈಸ್ಕೂಲ್, ಪದವಿ ಪೂರ್ವ ಕಾಲೇಜು ಆಗುವಾಗ ಬಿಟ್ಟುಕೊಡಲಾಗಿತ್ತು. ಉಳಿದ 2 ಎಕರೆ ಜಾಗವನ್ನು ಆಟದ ಬಯಲಾಗಿ ಶಾಲಾ ಮಕ್ಕಳು ಮತ್ತು ಊರವರು ವಿನಿಯೋಗಗೊಳಿಸುತ್ತಿದ್ದರು. ಮಿಜಾರ್ ಬಂಗಬೆಟ್ಟು ಶಾಲೆಯು ಇದೀಗ ಮಿಜಾರ್ ಕೆಪಿಎಸ್ ಶಾಲೆ ಎಂದು ಬದಲಾಗಿರುವುದರಿಂದ ಬಂಗಬೆಟ್ಟು ಪ್ರಾಥಮಿಕ ಶಾಲೆಯು ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಒಂದೇ ಆವರಣದಲ್ಲಿ ಇರಬೇಕೆಂದು ಶಿಕ್ಷಣ ಇಲಾಖೆಯ ನಿಯಮ. ಪ್ರಾಥಮಿಕ ಶಾಲೆಗೆ 4 ಕೊಠಡಿಗಳು ಮಂಜೂರಾಗಿದ್ದು, ಅದನ್ನು ಪ್ರೌಢಶಾಲೆ ಮತ್ತು ಕಾಲೇಜಿನ ಸಮೀಪದಲ್ಲಿರುವ ಆಟದ ಬಯಲಿನ ಒಂದು ಭಾಗದಲ್ಲಿ ಹೊಸ ಕಟ್ಟಡವನ್ನ ನಿರ್ಮಾಣಕ್ಕೆ ಕಾಮಗಾರಿ ಪ್ರಾರಂಭವಾಗಿದ್ದು, ಈ ಸಂದರ್ಭ ಸ್ಥಳೀಯರು ಸ್ಥಳದಲ್ಲಿ ಜಮಾಯಿಸಿದ್ದು, ಈ ಆಟದ ಮೈದಾನದಲ್ಲಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಅವಕಾಶ ನೀಡಬಾರದೆಂದು ಆಗ್ರಹಿಸಿದ್ದಾರೆ. ಇಷ್ಟು ಒಗ್ಗಟ್ಟಲ್ಲಿ ನಮ್ಮದು ಊರಲ್ಲಿ ಇಷ್ಟು ಶ್ರಮ ವಹಿಸಿ ಇದನ್ನು ಮಾಡುವಾಗ ಇವತ್ತು ನೋಡಿ, ಅಲ್ಲಿ ಸುಮಾರು 200ಕ್ಕಿಂತ ಮಿಗಿಲಾಗಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಅಲ್ಲಿ ಸ್ಟೂಡೆಂಟ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಅದಕ್ಕಿಂತ ಜಾಸ್ತಿ ಇದ್ದಾರೆ, PUC ಮತ್ತು ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಇರುವಂಥ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ನೋಡಿ, ಎಲ್ಲಿ ಕೂಡ ಇಲ್ಲ. ಫ್ರೀಯಾಗಿ ಎಜುಕೇಷನ್ ಸಿಗ್ತದೆ. ಇಲ್ಲಿ ಕೊಡುವಂಥ ಶಿಕ್ಷಣ ಅಷ್ಟು ಉತ್ತಮ ಆಗಿದೆ. ಬೆಟರ್ಮೆಂಟ್ ಕಮಿಟಿ ಎಲ್ಲ ಚಂದ ರೀತಿಯಲ್ಲಿ ಆಗ್ತದೆ, ಎಲ್ಲ ಬರ್ತಾರೆ ಪ್ರತಿ ಮೀಟಿಂಗಿಗೆಲ್ಲ. ಹೀಗಿರುವಾಗ ನಮ್ಮದು ಡಿಸಿಷನ್ ಮುಖ್ಯನಾ ಅಥವಾ ಏಕಾಏಕಿ ಬಿಲ್ಡಿಂಗ್ ಮಾಡೋರ್ದು ಮುಖ್ಯನಾ ಅಂತ. ಹಿಂದೊಮ್ಮೆ ಈ ಹೊಸ ಕಟ್ಟಡಗಳ ಗುದ್ದಲಿ ಪೂಜೆ ಆದ ವಿಷಯ ತಿಳಿದ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿ ಪತ್ರಿಕಾಗೋಷ್ಠಿ ಮಾಡಿ ಶಾಲೆಯ ಇತಿಹಾಸ ಮತ್ತು ತಮ್ಮ ಬೇಡಿಕೆಗಳನ್ನು ತಿಳಿಸಿದ್ದರು. ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಇದೀಗ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ತಾಲೂಕು ಶಿಕ್ಷಣಾಧಿಕಾರಿ ಮತ್ತು ಪ್ರಾಂಶುಪಾಲರನ್ನ ತಮ್ಮ ಕಚೇರಿಗೆ ಕರೆಸಿ ಕೊಠಡಿಗಳ ನಿರ್ಮಾಣ ವಿಳಂಬದ ಬಗ್ಗೆ ಪ್ರಶ್ನಿಸಿ ತಕ್ಷಣ ಕಾಮಗಾರಿಯನ್ನು ಆರಂಭಿಸುವಂತೆ, ಈ ಬಗ್ಗೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸ್ಥಳೀಯ ಪೊಲೀಸರ ಸಹಕಾರ ಪಡೆದು ನಿಯಮಾನುಸಾರ ತುರ್ತಾಗಿ ಕ್ರಮಗಳನ್ನು ಕೈಗೊಳ್ಳುವಂತೆ ಆದೇಶಿಸಿದ ಹಿನ್ನೆಲೆ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ MG ಮುಹಮ್ಮದ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಹರಿಪ್ರಸಾದ್ ಶೆಟ್ಟಿ, ME ಅಶ್ರಫ್, ಪ್ರಮುಖರಾದ ಹಫೀಜ್ ತೋಡಾರ್, ಇಸ್ಮಾಯಿಲ್, ರಿಜ್ವಾನ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಇದರ ಬಗ್ಗೆ ನಾವು ಒಂದು ಮನವಿಯನ್ನು ಮಾಡಿ ಎಲ್ಲ ಒಂದು DC ಅವರಿಗೆ ಹಾಗೂ DDPI ಅವರಿಗೆ ಎಲ್ಲ ಅಧಿಕಾರಿಗಳಿಗೆ ನಾವು ಪ್ರತಿಭಟನೆಯ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ ವೈಜ್ಞಾನಿಕವಾಗಿ ನಡೆದಿದೆ ಅಂತ ಹೇಳಿದರೆ, ಈ ಆಟದ ಮೈದಾನದಲ್ಲಿ ಒಂದು ಕಟ್ಟಡ ಮಾಡಬೇಕಾದರೆ ಆಟದ ಮೈದಾನ ರಹಿತ ಒಂದು ಇದಾಗಿ ಕನ್ವರ್ಟ್ ಮಾಡಬೇಕು. ಹಾಗೆ ಒಂದು ಕಟ್ಟಡ ಮಾಡುವಾಗ ಪಂಚಾಯತಿಯಲ್ಲಿ ಪರ್ಮಿಷನ್ ತಗೊಂಡಿಲ್ಲ. ಪಂಚಾಯತಿಯಲ್ಲಿ ನಾವು ಕಟ್ಟಡ ಕಟ್ಟಬೇಕಾದರೆ ಕೃಷಿಯ ಥರ ಮಾಡಬೇಕು ಲ್ಯಾಂಡನ್ನು. ಆ ರೀತಿ ಯಾವುದೇ ಒಂದು ಪ್ರೊಸೀಜರ್ ಇವರು ಕೈಗೊಂಡಿಲ್ಲ.